ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಡಿ ಶೇವಿಂಗ್ ಅಂಡ್ ಬಿಕಿನಿ ಶೇವಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಮಾಡಿದ್ದೆ ವ್ಯಾಕ್ಸಿಂಗ್, ಫೇಸ್ ಶೇವಿಂಗ್ ಅಂಡ್ ಇನ್ನೊಂದು ಏನದು ಬ್ಲಾಕ್ ಹೆಡ್ ಅಂಡ್ ವೈಟ್ ಹೆಡ್ ಸ್ಟ್ರಿಪ್ಸ್, ನೋ ಸ್ಟ್ರಿಪ್ಸ್ ಬಗ್ಗೆ. ಆ ವಿಡಿಯೋ ಎಷ್ಟು ಚೆನ್ನಾಗಿ ರನ್ ಆಗಿತ್ತು ಅಂದ್ರೆ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಈ ತರದ ಇನ್ಫಾರ್ಮೇಟಿವ್ ವಿಡಿಯೋ ನೀವು ಇಷ್ಟು ಚೆನ್ನಾಗಿ ಸ್ವೀಕರಿಸಬೇಕಾದ್ರೆ ನಾನು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮಗೆ ಶೇರ್ ಮಾಡೋದಕ್ಕೆ ಖುಷಿ ಪಡ್ತೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಬಾಡಿ ಶೇವಿಂಗ್ ಹೇಗೆ ಮಾಡೋದು, ಬಿಕಿನಿ ಲೈನ್ ಶೇವಿಂಗ್ ಹೇಗೆ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ನ ನೀಟಾಗಿ ಹೇಳ್ಕೊಡ್ತೀನಿ ಅಂಡ್ ಅದನ್ನ ಮಾಡಿ ಕೂಡ ತೋರಿಸ್ತೀನಿ. ನೀವು ತುಂಬಾ ವಿಷಯಗಳನ್ನ ಕೇಳಿದೀರಾ ಶೇವಿಂಗ್ ಬಗ್ಗೆ. ಆ ಪ್ರಶ್ನೆಗಳಿಗೆ ಫಸ್ಟ್ ಉತ್ತರ ಕೊಡ್ತೀನಿ. ಮೊದಲನೆಯ ಪ್ರಶ್ನೆ, ಶೇವಿಂಗ್ ಮಾಡಿದ್ರೆ ಕೂದಲು ದಪ್ಪ ಬರುತ್ತಾ? ನೋ, ಇಟ್ಸ್ ಅ ಮಿತ್. ಹುಡುಗರಿಗೆ ಆಲ್ರೆಡಿ ದಪ್ಪ ಕೂದಲು ಮುಖದಲ್ಲಿ ಇರುತ್ತೆ ಹುಡುಗಿರ್ಗಿಂತ ಅಲ್ವಾ? ಸೊ ಹಾಗಾಗಿ ಅವ್ರು ಶೇವ್ ಮಾಡಿದಾಗ ಮತ್ತೆ ಆ ದಪ್ಪ ಕೂದಲೇ ಬರುತ್ತೆ. ಹುಡುಗಿರ್ಗೆ ಇರೋದು ತೆಳ್ಳಗಾಗಿರುವಂತ ಕೂದಲು, ಚಿಕ್ಕದು ಥಿನ್ ಹೇರ್ಸ್, ಅದ್ರಲ್ಲೂ ಕೆಲವ್ರಿಗೆ ಸ್ವಲ್ಪ ದಪ್ಪ ಇರುತ್ತೆ. ಆ ಕೂದಲು ತೆಗೆದಾಗ ನಮ್ಮ ರೂಟ್ಸ್ ಇಂದ ಕೂದಲು ಹೋಗಲ್ಲ. ಅಂದ್ರೆ ಕೂದಲನ್ನ ಇಲ್ಲಿಂದ ಕಟ್ ಮಾಡಿದ್ರೆ ಅಲ್ಲಿಂದಾನೇ ಬೆಳೆಯುತ್ತಲ್ವಾ, ಅದೇ ರೀತಿ ಹೀಗೆ ಶೇವ್ ಮಾಡ್ತೀವ ಅಲ್ಲಿಂದವೇ ಬೆಳೆಯುತ್ತೆ. ಅದೇ ಕೂದಲನ್ನ ಹೀಗೆ ತೆಗೆದ್ರೆ ರೂಟ್ ಇಂದ ಬರುತ್ತೆ, ಆ ನೋವಾಗುತ್ತೆ. ಸೊ ಹಾಗಾಗಿ ಆ ರೂಟ್ ಇಂದ ತೆಗೆದ್ರೆ ಮಾತ್ರ ನಮಗೆ ಭಯ ಇರಬೇಕು, ಒಂದ್ ಸ್ವಲ್ಪ ದಪ್ಪ ಕೂದಲು ಬರ್ಬೋದೇನು ಅಂತ. ಬಟ್ ಇದ್ರಲ್ಲಿ ನಾವು ಸುಮ್ಮನೆ ಶೇವ್ ಮಾಡಿದಾಗ ಮೇಲ್ಗಡೆ ಇರೋ ಕೂದಲು ಮಾತ್ರ ಹೋಗುತ್ತೆ. ಸೊ ಹಾಗಾಗಿ ಒಳಗಡೆಯಿಂದ ಗ್ರೋತ್ ಏನಾಗ್ತಾ ಇರುತ್ತೆ ಅದು ಮೊದ್ಲಿನ ತರಾನೇ ಬರುತ್ತೆ ಹೊತ್ತು ಶೇವ್ ಮಾಡೋದ್ರಿಂದ ದಪ್ಪ ಕೂದಲು ಬರೋದಿಲ್ಲ. ಶೇವ್ ಮಾಡೋದ್ರಿಂದ ಸ್ಕಿನ್ ದಪ್ಪ ಆಗುತ್ತಾ? ನೋ. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ, ನಾವು ಸ್ಕಿನ್ ಅನ್ನ ಚೆನ್ನಾಗಿ ರೀತಿನಲ್ಲಿ ಮೇಂಟೈನ್ ಮಾಡದೇ ಇದ್ದಾಗ ಸುಮ್ಮನೆ ಶೇವ್ ಮಾಡಿದಾಗ ಏನಾದ್ರೂ ಆ ತರ ಚಾನ್ಸಸ್ ಆಗ್ಬೋದು. ಬಟ್ ಅದರ್ವೈಸ್ ನೀವು ನೀಟ್ ಅಂಡ್ ಕ್ಲೀನ್ ಆಗಿ ನಾನು ತೋರಿಸುವಂತ ಪ್ರತಿಯೊಂದು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸ್ಕಿನ್ ಡಾರ್ಕ್ ಆಗುವಂತ ಚಾನ್ಸಸ್ ಇರೋದೇ ಇಲ್ಲ. ಅಗೇನ್ ಯೋಚನೆ ಮಾಡಿ, ಕೆಮಿಕಲ್ಸ್ ಯೂಸ್ ಮಾಡ್ತೀರಾ? ಇಲ್ಲ. ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು ಒಂದು ರೇಸರ್. ಆ ರೇಸರ್ ಇಂದ ಹೇಗ್ ಡಾರ್ಕ್ ಆಗೋದಕ್ಕೆ ಸಾಧ್ಯ? ನಾವೇನಾದ್ರೂ ಕೂದಲು ತೆಗೆಯುವಂತ ಕೆಮಿಕಲ್ಸ್ ಹಾಕಿದ್ರೆ ಸ್ಕಿನ್ ಡಾರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ರೇಸರ್ ಇಂದ ಚಾನ್ಸಸ್ ಇರಲ್ಲ. ಮೂರನೇ ಕ್ವೆಶ್ಚನ್, ನಾನು ಎಷ್ಟು ದಿನಕ್ಕೊಂದ್ಸತಿ ಶೇವಿಂಗ್ ಮಾಡಬೇಕು? ಶೇವಿಂಗ್ ಮಾಡಿದ ತಕ್ಷಣ 2 ದಿನದಲ್ಲೇ ಕೂದಲು ಬರುತ್ತೆ, ನನಗೆ ಸಖತ್ ಇರಿಟೇಷನ್ ಆಗುತ್ತೆ. ಇದಂತೂ ತುಂಬಾ ಹುಡುಗಿರ ಪ್ರಶ್ನೆ ಆಗಿತ್ತು. ಎಸ್, ನೀವು ಶೇವಿಂಗ್ ಮಾಡೋರು ನಿಮ್ಮ ಸ್ಕಿನ್ ಪ್ರತಿ ಸತಿ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಅಂದ್ರೆ 2 ಡೇಸ್ ಒಂದ್ಸತಿ, 3 ಡೇಸ್ ಒಂದ್ಸತಿ ಶೇವ್ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ನಾವು ಮೇಲ್ಗಡೆ ಇರುವಂತ ಕೂದಲನ್ನ ಮಾತ್ರ ತೆಗಿತೀವಲ್ವಾ. ಸೊ ಹಾಗಾಗಿ ಆ ಕೂದಲು ಬೇಗ ಗ್ರೋತ್ ಆಗ್ತಾನೆ ಇರುತ್ತೆ. ವೆರಿ ಸಿಂಪಲ್. ಥ್ರೆಡಿಂಗ್ ಮಾಡ್ತೀರಾ, 15 ಡೇಸ್ಗೆ ಬಂದು ಬಿಡುತ್ತೆ ಜಾಸ್ತಿ ಅಲ್ವಾ. ಇನ್ನ ಇದು ಕೈದು ಬೇಗ ಬೆಳೆಯುತ್ತೆ. ಅದೇ ಕಾಲು ಶೇವಿಂಗ್ ಮಾಡಿದ್ರೆ ಬೇಗ ಬೆಳೆಯಲ್ಲ. ಸೊ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಅಂಡರ್ ಆರ್ಮ್ಸ್ ಆಗಿರ್ಬೋದು, ಕೈದಾಗಿರ್ಬೋದು, ಇಲ್ಲಾಗಿರ್ಬೋದು 3 ಡೇಸ್ ಒಂದ್ಸತಿ, 2 ಡೇಸ್ ಒಂದ್ಸತಿ ಮಾಡ್ತಾನೆ ಇರಿ. ಇದನ್ನ ಹೇಗ್ ಮಾಡೋದು? ಅದಕ್ಕೆ ಸಪರೇಟ್ ಆಗಿರೋ ಟೈಮ್ ಇಡ್ಬೇಕಾ? ನೋ. ಪ್ರತಿದಿನ ಸ್ನಾನ ಮಾಡಕ್ ಹೋಗ್ತಿರಲ್ಲ, ಅವಾಗ್ಲೇ ಒಂದ್ ಸ್ವಲ್ಪ ಟೈಮ್ ತಗೊಂಡು ನೀವು ಈ ತರ ಮಾಡಿದ್ರೆ ನಿಮ್ಮ ಹೇರ್ ಅವಾಗ ಹೋಗ್ತಾನೆ ಇರುತ್ತೆ. ಒಂದು ನೀವು ಶೇವಿಂಗ್ ಬ್ಲೇಡ್ ನ ತಗೋ ಬಂದ್ರೆ ಅದನ್ನ ಆಲ್ಮೋಸ್ಟ್ 1 ಮಂತ್ ತನಕ ಆದ್ರೂ ಯೂಸ್ ಮಾಡಬಹುದಾ? ಸೊ ಯೋಚನೆ ಮಾಡಿ ನೀವು ಎಷ್ಟು ಹಣ ಸೇವ್ ಮಾಡ್ತೀರಾ ಅಂತ. ಸೊ ಎಕನಾಮಿಕಲ್ ಅಂಡ್ ಈಸಿ ಟು ಯೂಸ್ ಅಂಡ್ ಪೇನ್ ಫ್ರೀ ಆಗಿರುತ್ತೆ. ಸೊ ಹಾಗಾದ್ರೆ ಶುರು ಮಾಡೋಣ. ಎಸ್, ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಯಾನ್ಫೆ ಅವರ ಬಿಕಿನಿ ಲೈನ್ ರೇಸರ್ ಹಾಗೇನೆ ಬಾಡಿ ಶೇವಿಂಗ್ ರೇಸರ್ ನ ತೋರಿಸ್ತಾ ಇದ್ದೀನಿ. ಈ 2 ರೇಸರ್ ನ ನಾನು ನಿಮ್ಗೆ ಡೆಮೋ ಮಾಡಿಬಿಟ್ಟು ತೋರಿಸ್ತೀನಿ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅನ್ನೋದು. ಶೇವಿಂಗ್ ಮಾಡೋದು ಮುಖ್ಯ ಅಲ್ಲ, ಕೂದಲು ತೆಗೆಯೋದು ಮುಖ್ಯ ಅಲ್ಲ, ನಮ್ಮ ಸ್ಕಿನ್ ನ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ. ಸೊ ಇದರ ಮೊದಲನೇ ಸ್ಟೆಪ್ ಏನ್ ಬರುತ್ತೆ ಅಂದ್ರೆ, ಸ್ವಲ್ಪ ನೀರ್ನ ತಗೊಂಡು ಈ ತರ ಹಾಕಿ, ಅಂದ್ರೆ ಸ್ನಾನ ಮಾಡ್ತೀರಲ್ವಾ, ಸೊ ನಾರ್ಮಲ್ ನೀರ್ನ ಹಾಕ್ಬೋದು. ಒಂದ್ ಸ್ವಲ್ಪ ವಾರ್ಮ್ ವಾಟರ್ ಇದ್ರೆ ಇನ್ನ ಒಳ್ಳೇದು. ನೆಕ್ಸ್ಟ್ ಸ್ಟೆಪ್, ಬಾಡಿ ವಾಶ್ ನ ಹಾಕ್ಬೇಕು. ನಾನು ಇವತ್ತು ಈ ಬಾಡಿ ವಾಶ್ ನ ಹಾಕ್ತಾ ಇದ್ದೀನಿ. ಯಾವ್ದಾದ್ರು ಬಾಡಿ ವಾಶ್ ಪರವಾಗಿಲ್ಲ, ಬಾಡಿ ವಾಶ್ ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ. ನೀವು ಸೋಪ್ ಬಳಸ್ತೀರಾ, ಸೋಪ್ ಆದ್ರೂ ಹಾಕಿ. ಕೆಲವರು ಮಾಯಿಶ್ಚರೈಸರ್ ಹಾಕೋದಕ್ಕೆ ಇಷ್ಟಪಡ್ತಾರೆ, ಅದಾದ್ರೂ ಹಾಕ್ಬೋದು. ಬಟ್ ಬಾಡಿ ವಾಶ್ ಕೂಡ ತುಂಬಾನೇ ಸ್ಮೂತ್ ಆಗಿರುತ್ತಲ್ಲ, ಸೊ ಅದನ್ನ ನೀಟಾಗಿ ಹಾಕಿದ್ಮೇಲೆ ಇವಾಗ ಶುರು ಮಾಡೋಣ. ಈ ರೇಸರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ನನ್ನ ಫೇವ್ರೆಟ್ ಕಲರ್ ಅಲ್ಲೂ ಇದೆ. ಸೊ ಇದಕ್ಕೆ ಈ ತರದ ಪ್ರೊಟೆಕ್ಷನ್ ಸ್ಟ್ರಾಪ್ ಕೊಟ್ಟಿರ್ತಾರೆ, ಟಾಪ್ ಲೇಯರ್. ಅದಾಯ್ತಾ? ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ? 2 ಲೇಯರ್ಸ್. ಇದು ಸೋಪ್ ಬಾರ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ಇದು ಕಲರ್ ಫೇಡ್ ಆದಾಗ ನಿಮಗ್ ಗೊತ್ತಾಗುತ್ತೆ, ಈ ರೇಸರ್ದು ಟೈಮ್ ಆಗೋಗಿದೆ, ಇನ್ನು ನಾನು ಇದನ್ನ ಯೂಸ್ ಮಾಡಬಾರ್ದು ಅಂತ. ಅಲ್ಲಿ ತನಕ ಯೂಸ್ ಮಾಡಬಹುದು. ಸೊ ಇದೀಗ ನಾನು ನೀರ್ ಹಚ್ಚಿ ಬಾಡಿ ವಾಶ್ ನ ಹಚ್ಚದ್ನ ಯಾವ ರೀತಿ ಶೇವ್ ಮಾಡಬಹುದು? ನೀವು ಡಿಫ್ರೆಂಟ್ ರೀತಿನಲ್ಲಿ ಶೇವ್ ಮಾಡಬಹುದು. ಒಂದು,
ಕೂದಲು ಈ ತರ ಬೆಳವಣಿಗೆ ಇದ್ರೆ ಈ ಕಡೆ ಶೇವ್ ಮಾಡಬಹುದು, ಅಥವಾ ಕೂದಲು ಈ ಕಡೆ ಬೆಳವಣಿಗೆ ಇದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಶೇವ್ ಮಾಡಬಹುದು. ಹಾಗೇನೆ ಸ್ಲ್ಯಾಂಟ್ ಡೈರೆಕ್ಷನ್ ಅಲ್ಲಿ ಶೇವ್ ಮಾಡಬಹುದು. ಯಾವ ತರನಾದ್ರೂ ಮಾಡಿ, ಬಟ್ ಹಾರ್ಶ್ ಆಗಿ ಜೋರಾಗಿ ಮಾಡೋದು, ಕೂದಲನ್ನ ತೆಗಿಬೇಕು ಅಂತ ಮಾಡೋದು, ಮಾಡಿರೋ ಜಾಗದಲ್ಲಿ 2-3 ಸತಿ ಮಾಡೋದು, ಆ ತರ ಮಾಡಿದಾಗ ಕಟ್ಸ್ ಆಗುತ್ತೆ, ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಸ್ಕಿನ್ ಅಲ್ವಾ ಮೆದುವಾಗಿರುತ್ತೆ, ಅದನ್ನ ಅಷ್ಟೇ ಪ್ರೀತಿಯಿಂದ ಮೆದುವಾಗಿ ಮಾಡಬೇಕು ಅಂದ್ರೆ ನೀವು ಫ್ರೆಶ್ ರೇಸರ್ನ ಯೂಸ್ ಮಾಡಬೇಕು. ಬ್ಲಂಟ್ ಆಗಿರೋದು ಒಂದ್ ಸ್ವಲ್ಪ ಜಾಸ್ತಿ ಸಮಯ ಯೂಸ್ ಮಾಡಿ ಅದು ಶಾರ್ಪ್ ಇಲ್ಲದೆ ಇರುವಂತ ರೇಸರ್ ಯೂಸ್ ಮಾಡಿದಾಗ ನಿಮಗೆ ಈ ತರದ ಸಮಸ್ಯೆಗಳು ಬರುತ್ತೆ. ಸ್ಕಿನ್ ಡಲ್ ಆಗೋದು, ಒಂದ್ ಸ್ವಲ್ಪ ಡಾರ್ಕ್ನೆಸ್ ಅಂತ ಅನ್ಸೋದು, ಅಥವಾ ಸ್ಟ್ರಾಬೆರಿ ಲೆಗ್ಸ್ ಅಂದ್ರೆ ಪಂಪ್ಸ್ ಬರೋದು, ಅಲ್ಲಲ್ಲಿ ಗುಳ್ಳೆ ಬರೋದೆಲ್ಲ ಆಗುತ್ತೆ. ಸೊ ಇದೀಗ ಶೇವ್ ಮಾಡೋಣ. ಕಾಣಿಸ್ತಾ ಇದೆಯಾ? ಇದು ನನ್ನ ಬಾಡಿ ಹೇರ್. ನಾನು ಆಲ್ಮೋಸ್ಟ್ 3 ವೀಕ್ಸ್ ಆಯ್ತು ಲಾಸ್ಟ್ ನಿಮಗೆ ವ್ಯಾಕ್ಸಿನ್ ತೋರಿಸಿದ್ನಲ್ಲ, ಅದಾದ್ಮೇಲೆ ಇವತ್ತೇ ಮಾಡ್ತಾ ಇರೋದು. ಸೊ ಈ ಹೇರ್ ನ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಮಗ್ ತಗೊಂಡ್ಬಿಟ್ಟು ಈ ತರ ಮಾಡ್ಬೇಕು. ನೀಟಾಗಿ ಹೋಯ್ತಾ ಕಂಪ್ಲೀಟ್ ಹೇರ್. ನನ್ ಸ್ಕಿನ್ ಡ್ರೈ ಸ್ಕಿನ್, ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಜಾಸ್ತಿ ಸೋಪ್ನೆ ಲ್ಯಾದರ್ ಮಾಡ್ಬೇಕಾಗತ್ತೆ. ಈ ಪಾರ್ಟಲ್ಲೂ ಅಷ್ಟೇ, ಎಲ್ಬೋ ಪಾರ್ಟಲ್ಲಿ ನೀಟಾಗಿ ಈ ತರ ಮಾಡಿಬಿಟ್ಟು ಸ್ಲೋ ಆಗಿ ಮಾಡಿ, ಹಾರ್ಶ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ನೀವು ಟೈಮ್ ಇದ್ದಾಗ ಮಾಡಬೇಕು. ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಸ್ಕಿನ್ ಹರ್ಟ್ ಆಗುತ್ತಲ್ವಾ. ಕಾಣಿಸ್ತಾ ಇದೆಯಾ ಎಷ್ಟು ನೀಟಾಗಿ ಹೋಯ್ತು ಅಂತ? ಫುಲ್ ಬಾಡಿ ತೆಗಿಯೋ ತನಕ ಇದ್ರಲ್ಲಿ ಇಟ್ರೆ ಅಲ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಅದನ್ನ ತೆಗಿಯೋದಕ್ಕೂ ಕಷ್ಟ. ಓಕೆ, ಶೇವಿಂಗ್ ಆಯ್ತಾ? ಇದನ್ನ ಇವಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಡಿಫ್ರೆನ್ಸ್ ನ ನೋಡಿದ್ರಲ್ವಾ? ಈ ಕೈ ಇವಾಗಷ್ಟೇ ಶೇವಿಂಗ್ ಮಾಡಿದ್ದೀನಿ ಅಂಡ್ ಈ ಕೈ ಶೇವ್ ಮಾಡಿಲ್ಲ ನಾನು. ಸೊ ಇಲ್ಲಿ ಹೇರ್ ಗ್ರೋತ್ ಹೇಗ್ ನೀಟಾಗಿ ಹೋಗಿದೆ ಅಂಡ್ ಇಲ್ಲಿ ಹೇರ್ ಗ್ರೋತ್ ಅದೇ ರೀತಿ ಆಬ್ವಿಯಸ್ಲಿ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ನಂತರ ಡ್ರೈ ಸ್ಕಿನ್ ಇರೋರು ಒಂದ್ ಸ್ವಲ್ಪ ಜಾಸ್ತಿ ಮಾಯಿಶ್ಚರೈಸರ್ನೇ ಹಚ್ಬೇಕು. ನಾನು ಇವತ್ತು ಯೂಸ್ ಮಾಡ್ತಾ ಇರುವಂತದ್ದು ಪ್ಲಮ್ ಅವರ ಬಾಡಿ ಲೋಷನ್. ಇದಂತೂ ಬ್ಯೂಟಿಫುಲ್ ಆಗಿರುವಂತಹ ಬಾಡಿ ಲೋಷನ್. ಇದನ್ನ ಈ ತರ ತಗೊಂಡು ಈ ಏರಿಯಾಕ್ಕೆ ಹಚ್ಬಿಟ್ಟು ಇದನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಶೇವ್ ಮಾಡಿದ ತಕ್ಷಣ ಹರಿಬರಿನಲ್ಲಿ ಸ್ಕಿನ್ ಆ ತರ ಬಿಡಬಾರ್ದು, ಅದು ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ನಾವು ಚೆನ್ನಾಗಿ ಅದನ್ನ ಮಸಾಜ್ ಮಾಡೋದು ಬಹಳಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದ್ರ ಮೇಲೆ ಅಲೋವೆರಾ ಜೆಲ್ ಹಚ್ಚಿ ಆಮೇಲೆ ಬಾಡಿ ಲೋಷನ್ ಹಚ್ಬೋದು, ಅಥವಾ ಬಾಡಿ ಆಯಿಲ್ ಹಚ್ಚಿ ಆಮೇಲೆ ಬಾಡಿ ಲೋಷನ್ ಹಾಕ್ಬೋದು. ಬಟ್ ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇರೋರು ಏನ್ ಮಾಡ್ಬೇಕು, ಒಂದ್ ಲೋಷನ್ ಹಚ್ಚಿದ್ರೆ ಸಾಕಾಗುತ್ತೆ. ಸೊ ಇದನ್ನ ಈ ತರ ಚೆನ್ನಾಗಿ ಮಾಡಿದ್ರೆ ಮಾಯಿಶ್ಚರೈಸರ್ ಎಳೆಯುತ್ತೆ, ಡ್ರೈನೆಸ್ ಇರಲ್ಲ, ಆ ಕ್ರ್ಯಾಕ್ಸ್ ಕೂಡ ಬರಲ್ಲ. ಸೊ ಈ ರೀತಿ ನನ್ನ ಸ್ಕಿನ್ ಪ್ರೊಟೆಕ್ಟ್ ಆಗಿ ಇರುತ್ತೆ. ನೀವು ಡ್ರೈ ಸ್ಕಿನ್ ಮೇಲೆ ಶೇವಿಂಗ್ ಮಾಡಿದ್ರೆ ಸ್ಕಿನ್ ರಫ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಲೋಷನ್ ಹಚ್ಚಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇನ್ನಷ್ಟು ಡ್ರೈನೆಸ್ಗೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ. ಇದು ನನ್ನ ಫೇವ್ರೆಟ್ ಲೋಷನ್. ಐ ಲವ್ ದಿಸ್. ಲೀಚಿ ಫ್ಲೇವರ್ ಅಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ವಾವ್, ನೀನ್ ಯಾವ ಲೋಷನ್ ಹಾಕ್ತೀಯ ಅಂತ ಕೇಳ್ತಾರೆ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಒನ್ ಇನ್ ದ ರೀಸೆಂಟ್ ಟೈಮ್ಸ್. ಯೂಸ್ ಮಾಡಿ 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 ಖಾಲಿ ಆಗ್ತಾ ಬರ್ತಾ ಇದೆ ಸ್ವಲ್ಪ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಿಕ್ನಿ ರೇಸರ್. ಸೊ ಈ ಬಿಕ್ನಿ ರೇಸರ್ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ದ ಬೆಸ್ಟ್ ಥಿಂಗ್ ಏನು ಅಂದ್ರೆ, ನಾನು ಇಷ್ಟು ಸಮಯ ಯೂಸ್ ಮಾಡ್ತಾ ಇದ್ದಿದ್ದು ಈ ತರದ ರೇಸರ್ ಫಾರ್ ಬಿಕ್ನಿ ಶೇವಿಂಗ್. ಬಟ್ ನಾನು ಇತ್ತೀಚೆಗೆ ಇದನ್ನ ಯೂಸ್ ಮಾಡಿ ಅನ್ಕೊಂಡೆ ಇದೆರಡರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ, ಇದು ಬಾಡಿ ಶೇವಿಂಗಿಗೆ ಪರ್ಫೆಕ್ಟ್, ಅದೇ ರೀತಿನಲ್ಲಿ ಇದು ಬಿಕಿನಿ ಲೈನ್ ಶೇವಿಂಗಿಗೆ ಪರ್ಫೆಕ್ಟ್. ಯಾಕಂತ ಕೇಳಿ, ನಮ್ಮ ಬಿಕಿನಿ ಏರಿಯಾ ಒಂದ್ ಸ್ವಲ್ಪ ಈ ರೀತಿ ಇರುತ್ತಾ, ಈ ಶೇಪ್ ನಲ್ಲಿ. ಈ ಕಡೆ ಎಲ್ಲ ಹೋದಾಗ ಇದು ಒಂದ್ ಸ್ವಲ್ಪ ದಪ್ಪ ಬ್ಲೇಡ್ ಇದೆ, ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ವೆಜೈನಲ್ ಪ್ಯೂಬಿಕ್ ಹೇರ್ಸ್ ಅಲ್ಲಿ. ಸೊ ಇದರಲ್ಲಿ ಚಿಕ್ಕ ಬ್ಲೇಡ್ಸ್ ಆಗಿರೋದ್ರಿಂದ, ಸ್ವಲ್ಪ ಸ್ಲಿಮ್ ಆಗಿರೋದ್ರಿಂದ ಈಸಿಲಿ ನೀವು ಈ ಕಡೆಗೆಲ್ಲ ಹೋಗಿ
ನೀಟಾಗಿ ತೆಗಿಬಹುದು ಪ್ರತಿಯೊಂದು ಹೇರ್ ಗ್ರೋತ್ ಅನ್ನು. ಇದನ್ನ ಅದೇ ರೀತಿ ಫಾಲೋ ಮಾಡಬೇಕು. ನೀರ್ ಹಾಕ್ಬಿಟ್ಟು ಸೆಕೆಂಡ್ ಸ್ಟೆಪ್ ಬಾಡಿ ವಾಶ್ ಅಥವಾ ಯಾವ್ದಾದ್ರು ಸೋಪ್ ಹಚ್ಚಿ ಆಮೇಲೆ ನೀಟಾಗಿ ಶೇವ್ ಮಾಡಬೇಕು. ಅಗೇನ್ ಇದಕ್ಕೆ ಫಾಲೋ ಮಾಡಿರುವಂತಹ ಮೆಥಡೇ ಫಾಲೋ ಮಾಡಿ. ಬಟ್ ನೀವು ಒಂದ್ಸತಿ ಈ ತರದ ಬ್ಲೇಡ್ ಯೂಸ್ ಮಾಡಿದ್ರೆ ಆಮೇಲೆ ನೀವು ಮಾಮೂಲಿ ಬಾಡಿ ಶೇವಿಂಗ್ ಬ್ಲೇಡ್ ಅಲ್ಲಿ ಬಿಕಿನಿ ಟ್ರಿಮ್ ಮಾಡೋದೇ ಇಲ್ಲ. ರೇಸರ್ಸ್ ನ ಯೂಸ್ ಮಾಡ್ತೀವಿ ಶೇವಿಂಗ್ ಮಾಡೋದಕ್ಕೆ, ಬಟ್ ಇದು ಜಾಸ್ತಿ ಸಮಯ ಬರಬೇಕು ಅಂದ್ರೆ ಯಾವ ರೀತಿ ಮೇಂಟೈನ್ ಮಾಡಬೇಕು? ಕ್ಲೀನ್ ಮಾಡ್ತಿದ್ದೀರಾ, ಕ್ಲೀನ್ ಮಾಡಿದ ತಕ್ಷಣ ಡ್ರೈ ಮಾಡಬೇಕು. ಡ್ರೈ ಮಾಡಿದ್ಮೇಲೆ ಇದಕ್ಕೆ ಅಂತ ಬರುವಂತ ಕ್ಯಾಪ್ ಹಾಕ್ಬಿಟ್ಟು ಇಡಬೇಕು. ಇದನ್ನ ನೀರಲ್ಲಿ ಇಟ್ರೆ ರಸ್ಟ್ ಆಗುತ್ತೆ. ಆ ರಸ್ಟ್ ಆಗಿರುವಂತ ಬ್ಲೇಡ್ಸ್ ನ ಯೂಸ್ ಮಾಡಿದ್ರೆ ಸ್ಕಿನ್ ಕಟ್ ಆಗುತ್ತೆ. ನಮ್ ಸ್ಕಿನ್ ಚೆನ್ನಾಗಿರ್ಬೇಕು, ಇದನ್ನು ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಕೊಟ್ಟು ಇದನ್ನೆಲ್ಲ ನೀಟ್ ಅಂಡ್ ಕ್ಲೀನ್ ಆದ ರೀತಿನಲ್ಲಿ ಮೇಂಟೈನ್ ಮಾಡಬೇಕು. ನೆನ್ಪಿರ್ಲಿ, ಚೆನ್ನಾಗಿ ಶೇವಿಂಗ್ ಮಾಡದ್ಮೇಲೆ ಇದನ್ನ ಬಿಸಿ ನೀರಲ್ಲಿ ಹಾಕಿ 2-3 ನಿಮಿಷ, ಆವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಯೂಸ್ ಸೇಫ್ ಆಗಿರುತ್ತೆ. ಇತ್ತೀಚೆಗೆ ತುಂಬಾ ಜನ ಮಾತಾಡ್ತಾ ಇರೋದು ಮೆನ್ಸ್ಟ್ರಲ್ ಕಪ್ ಬಗ್ಗೆ. ಬಟ್ ನಾನು ಆಸ್ ಅ ಪರ್ಸನ್ ಪ್ಯಾಡ್ಸ್ ತುಂಬಾನೇ ಕಂಫರ್ಟೇಬಲ್ ಆಗಿ ಅನ್ಸುತ್ತೆ ನನಗೆ. ಬಿಕಾಸ್ ನನಗೆ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದಕ್ಕೆ ಭಯ ಇದೆ. ಬಟ್ ಆ ಭಯ ಹೋಗ್ಬೇಕು ಅಂದ್ರೆ ಒಂದ್ಸತಿ ಅದು ಪ್ರಯತ್ನ ಮಾಡ್ಬೇಕಲ್ವಾ. ಸೊ ನಾನು ಧೈರ್ಯದಿಂದ ಆರ್ಡರ್ ಮಾಡಿದೀನಿ. ಏನೇ ಆಗ್ಲಿ ಲೈಫ್ ಅಲ್ಲಿ ನಾವು ಬದಲಾವಣೆ ಅನ್ನೋದನ್ನ ಮಾಡ್ಕೋಬೇಕು. ಕಷ್ಟ ಆಗ್ಲಿ, ಬಟ್ ಆ ಚೇಂಜ್ ಮಾಡಿದಾಗ್ಲೇ ತಾನೇ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ನಾನು ಫೈನಲಿ ಮೆನ್ಸ್ಟ್ರಲ್ ಕಪ್ ನ ಆರ್ಡರ್ ಮಾಡಿದೀನಿ. ಸೊ ಭಯ ಆಗುತ್ತೆ, ಬಟ್ ಐ ವಾಂಟ್ ಟು ಯೂಸ್ ದಿಸ್. ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಇದನ್ನ ಸೇಫ್ ಆಗಿ ಇಡೋದಕ್ಕೆ ಒಂದು ಪೌಚ್ ಬೇರೆ ಕೊಟ್ಟಿದ್ದಾರೆ. ಇದರಲ್ಲಿ ಡೆಮಾನ್ಸ್ಟ್ರೇಷನ್ ಬೇರೆ ಇದೆ ಹೇಗೆ ಯೂಸ್ ಮಾಡಬಹುದು ಅಂತ. ಅಂಡ್ ನಾನ್ ತಗೊಂಡಿರುವಂತ ಕಪ್ ಸೈಜ್ ಬಂದ್ಬಿಟ್ಟು ಒಂದ್ ನಿಮಿಷ ನೋಡ್ತೀನಿ, ಮೀಡಿಯಂ ತಗೊಂಡಿದ್ದೀನಿ ನಾನು. ಸೊ ಆಬ್ವಿಯಸ್ಲಿ ಭಯ ಆಗ್ತಾ ಇದೆ. ಇದೊಂದು ಫಾರಿನ್ ಬಾಡಿ ನಮ್ಮ ವೆಜೈನಲ್ ಏರಿಯಾ ಒಳಗಡೆ ಹೋಗ್ಬೇಕಲ್ವಾ. ಬಟ್ ಲೆಟ್ಸ್ ಸಿ ಹೇಗಾಗತ್ತೆ, ಇದ್ರ ಎಕ್ಸ್ಪೀರಿಯನ್ಸ್ ಹೇಗಾಗತ್ತೆ ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇದು ಸಿರೋನಾ ಅವರ ಬ್ರ್ಯಾಂಡ್ ಇಂದ ತಗೊಂಡಿರೋದು. ತಗೋಬೇಕಾದ್ರೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಬ್ರ್ಯಾಂಡ್ ಇಂದಾನೆ ತಗೋಬೇಕಲ್ವಾ. ಬಿಕಾಸ್ ಇದು ನಮ್ಮ ಮೋಸ್ಟ್ ಸೆನ್ಸಿಟಿವ್ ಏರಿಯಾಗೆ ಯೂಸ್ ಮಾಡುವಂತ ಒಂದು ಪ್ರಾಡಕ್ಟ್ ಆಗಿರುತ್ತೆ. ನೀವ್ ನೋಡಿರುವಂತಹ ಇಷ್ಟು ಪ್ರಾಡಕ್ಟ್ಸ್, ಬಾಡಿ ಲೋಷನ್, ಕ್ಯೂಬಿಕ್ ಹೇರ್ ಶೇವಿಂಗ್ ಅಂಡ್ ಬಾಡಿ ಶೇವಿಂಗ್ ರೇಸರ್ ಏನಿದೆ, ಇದನ್ನ ನಾನು ತಗೊಂಡಿರೋದು ಟ್ರೆಲ್ ಅನ್ನೋ ಪ್ಲಾಟ್ಫಾರ್ಮ್ ಇಂದ. ಇದು ವಿಡಿಯೋ ಹಾಗೇನೆ ಶಾಪಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಟ್ರಸ್ಟ್ ವರ್ದಿ ಪ್ಲಾಟ್ಫಾರ್ಮ್, ಯಾಕಂದ್ರೆ ಬ್ರ್ಯಾಂಡ್ಸ್ ಇಂದ ಡೈರೆಕ್ಟ್ ಆಗಿ ಇಲ್ಲಿ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅಲ್ಲಿಂದ ನಾನು ಶಾಪಿಂಗ್ ಮಾಡಿ ನನಗೆ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಬಂತು. ನನ್ನ ಒಂದು ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಈ ಎಲ್ಲಾ ಪ್ರಾಡಕ್ಟ್ಸ್ 30% ಆಫರ್ಸ್ ಅಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಶಾಪ್ ಮಾಡಿ. ಪ್ರಮೋಷನ್ಗೆ ಈ ತರ ವಿಡಿಯೋ ಮಾಡಿದೀನ ಇಲ್ಲ, ಮನ್ಸಿಗೆ ಇಷ್ಟ ಆಯ್ತಾ, ಕಾನ್ಸೆಪ್ಟ್ ಇಷ್ಟ ಆಯ್ತಾ, ನಾನ್ ಯೂಸ್ ಮಾಡಿ ನನಗೆ ಉಪಯೋಗ ಆಯ್ತಾ ಮಾತ್ರ ನಿಮಗೆ ತಿಳಿಸ್ತೀನಿ. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೂ ಆಫರ್ ಸಿಗುತ್ತೆ. ಅಂಡ್ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಲೇಡೀಸ್, ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಹೆಲ್ಪ್ಫುಲ್ ಆಗಿತ್ತು. ಏನ್ ಮಾಡಬೇಕು, ನೀವು ನಿಮ್ಮ ಬಾಡಿನ ಶೇವ್ ಮಾಡಬೇಕಾದ್ರೆ ಶೇವಿಂಗ್ ಮಾಡೋ ಮುಂಚೆ, ಶೇವಿಂಗ್ ಮಾಡೋ ಆದ್ಮೇಲೆ ಯಾವ ರೀತಿಯ ಪ್ರಿಕಾಷನ್ಸ್ ತಗೋಬೇಕು, ನಮ್ಮ ಸ್ಕಿನ್ ನ ಹೇಗ್ ಪ್ರೊಟೆಕ್ಟ್ ಮಾಡಬೇಕು ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿರ್ತೀನಿ. ಇನ್ನ ಹಲವಾರು ಪ್ರಶ್ನೆಗಳು, ಯಾವ ಏಜ್ ಅಲ್ಲಿ ನಾನು ಶೇವಿಂಗ್ ಮಾಡಬೇಕು, ಸ್ಟ್ರಾಬೆರಿ ಸ್ಕಿನ್ ಆಗಿದೆ ಅದಕ್ಕೆ ಏನ್ ಮಾಡಬಹುದು, ಅಂದ್ರೆ ಮುಳ್ ತರ ರೆಡ್ ಡಾಟ್ಸ್ ಬರುತ್ತಲ್ಲ, ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ, ಅಂಡ್ ಸ್ಕಿನ್ ಟ್ಯಾನ್ ಆಗ್ತಾ ಇದೆಯಾ, ಡಾರ್ಕ್ ಆಗ್ತಾ ಇದೆ, ಇದಕ್ಕೆ ಏನ್ ಮಾಡಬಹುದು, ಇದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಉತ್ತರ ನನ್ನಲ್ಲಿದೆ. ಆ ಉತ್ತರ ಈ ವಿಡಿಯೋದಲ್ಲಿ ಕೊಟ್ರೆ ವಿಡಿಯೋ ಉದ್ದ ಆಗುತ್ತೆ ಅಂಡ್ ನಿಮಗೂ ತುಂಬಾ ಇನ್ಫಾರ್ಮೇಶನ್ ಒಂದೇ ಸತಿ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ನೀವು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಫಾಲೋ ಮಾಡಿ, ಅವಾಗ ನೆಕ್ಸ್ಟ್ ಬರುವಂತ ವಿಡಿಯೋ ನಿಮ್ಗೂ ಸುಲಭ ಆಗುತ್ತಲ್ವಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡ್ತೀನಿ, ಮಿಸ್ ಮಾಡಿದೆ. ಅಂಡ್ ಈ ತರ ಟಾಪಿಕ್ಸ್ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಂತ ಕೇಳಿ ನನಗೂ ಖುಷಿಯಾಗಿದೆ. ನನ್ನ ಕರ್ತವ್ಯ ನಿಮ್ಗೇನಾದ್ರೂ ಒಳ್ಳೆ ಇನ್ಫಾರ್ಮೇಶನ್, ಮಾಹಿತಿನ ತಿಳಿಸ್ಕೊಡೋದು. ನಮ್ಮೆಲ್ಲರ ಲೈಫ್ ಒಂದ್ ಸ್ವಲ್ಪ ಬೆಟರ್ ಅಂಡ್ ಇಂಪ್ರೂವ್ ಆಗುತ್ತೆ ಅಲ್ವಾ. ಸೊ ತಪ್ಪದೆ ಈ ಸಮಯದಲ್ಲಿ ಶೇವಿಂಗ್ ಮಾಡಿ, ಬಟ್ ರೈಟ್ ಮೆಥಡ್ಸ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಫೆಲೋ ಲೇಡೀಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆದಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ಲಿ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ನಿಮ್ಮ ಕನ್ನಡತಿಯನ್ನ ಇದೇ ರೀತಿ ಪ್ರೋತ್ಸಾಹಿಸಿ. tada!